ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೊಂದು ಬೊಂಡ ಸುಕ್ಕವನ್ನು ಮಾಡುವ. ಬೊಂಡ ಸುಕ್ಕ ನೀವು ನೋಡ್ಬೋದು, ಇಲ್ಲಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡಿದ್ದೇವೆ. ಬೊಂಡ ಸುಕ್ಕಕ್ಕೆ ಒಂದು ಅರ್ಧ kg ಅಷ್ಟು ಬೊಂಡಾಸ್ ಇದೆ. ಇಲ್ಲಿ ಬೊಂಡಾಸ್ ಮೀನು, ಇದು ಸುಕ್ಕ ಮಾಡಲಿಕ್ಕೆ ಭಾಳ ಒಳ್ಳೆಯದಾಗುತ್ತೆ. ಆದಷ್ಟು ತುಪ್ಪ ಎಲ್ಲ ಹಾಕಿ ಇದನ್ನು ಸುಕ್ಕ ಮಾಡಬೇಕು. ಅದಕ್ಕೆ ನಾವು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೇವೆ. ಇಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನಾನು ಈಗಲೇ ಹೇಳಿದ ಹಾಗೆ ಅರ್ಧ kg ಅಷ್ಟು ಬೊಂಡಾಸ್ ಮೀನಿದೆ. ಅದನ್ನು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಈ ರೀತಿ ಇಟ್ಟಿದ್ದೇವೆ. ನಂತರ ಒಂದು ಸ್ವಲ್ಪ ತುಪ್ಪ ರುಚಿಗೆ ಬೇಕಾದಷ್ಟು ಹಾಕಬೇಕು. ಇಷ್ಟು ಇಟ್ಟಿದ್ದೇವೆ, ಆದರೆ ಇಷ್ಟನ್ನು ಹಾಕಲಿಕ್ಕಿಲ್ಲ. ನಾವು ಮಾಡಿದ ಪ್ರಮಾಣದಲ್ಲಿ ನೀವು ಕೂಡ ಅದನ್ನು ಎಷ್ಟು ಅಂತ ನೋಡ್ಬೋದು. ನಂತರ ಇಲ್ಲಿ ಒಗ್ಗರಣೆಗೋಸ್ಕರ ಒಂದು ಬೇವಿನ ಸೊಪ್ಪಿದೆ. ಆನಂತರ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಇದೆ ಒಗ್ಗರಣೆಗೋಸ್ಕರ. ಒಂದು 2 ಕೈ ಹಿಡಿಯಷ್ಟು ತೆಂಗಿನಕಾಯಿ ಇದೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಇದೆ, ತೆಂಗಿನಕಾಯಿ ತುರಿ. ನಂತರ ಇಲ್ಲಿ ನೋಡ್ಬೋದು ಒಂದು ಸಣ್ಣ ಗಾತ್ರದ ಹುಳಿ. ನಂತರ ಒಂದು ಅರ್ಧ ಚಮಚಷ್ಟು ಜೀರಿಗೆ, 2 ಚಮಚೆ ಕೊತ್ತಂಬರಿ, ಒಂದು ಅರ್ಧ ಚಮಚೆಯಷ್ಟು ಕಾಳುಮೆಣಸು, ಒಂದು 1/4 ಚಮಚೆಗಿಂತ ಸ್ವಲ್ಪ ಕಡಿಮೆ ಇದು ಸಾಸಿವೆ. ನಂತರ ಒಂದು 7 ಬೆಳ್ಳುಳ್ಳಿ ಇದೆ. ಒಂದು ಸ್ವಲ್ಪ ನಮ್ಮ ಕರಿಬೇವಿನ ಸೊಪ್ಪಿದೆ. ಸ್ವಲ್ಪ ಬ್ಯಾಡಿಗೆ ಮೆಣಸಿದೆ. ಬ್ಯಾಡಿಗೆ ಮೆಣಸು ಒಂದು 10-15 ತಗೊಂಡಿದ್ದೇವೆ. ಒಂದು ಖಾರಕ್ಕೆ ಜಾಸ್ತಿ ಬೇಕಿದ್ರೆ ನೀವು ಕೂಡ ಜಾಸ್ತಿ ತಗೊಳ್ಬೋದು. ನಾವೀಗ ಇದನ್ನು ಯಾವ ರೀತಿ ಮಾಡೋದಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇವೆ. ಈಗ ಇಲ್ಲಿ ಒಂದು ಖಾಲಿ ಬಾಣಲೆಯನ್ನು ನಾವು ಗ್ಯಾಸ್ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಬೇಕು. ನಾವು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ. ಇದು ಎಲ್ಲ ಪ್ರೊಸೆಸನ್ನು ತುಪ್ಪದಲ್ಲೇ ಮಾಡಲಿಕ್ಕಿದೆ ಇಲ್ಲಿ. ಈಗ ಈ ತುಪ್ಪದಲ್ಲಿ ನಾವು ಮೊದಲನೇದಾಗಿ ಮೆಣಸನ್ನು ಹುರಿಯುವ. ಒಳ್ಳೆ ಮಾಡಿ ನಾವು ತಗೊಂಡಿರುವಂಥ ಎಲ್ಲ ಮೆಣಸನ್ನು ನಾವು ಇಲ್ಲಿ ತುಪ್ಪದಲ್ಲಿ ಹುರಿಲಿಕ್ಕಿದೆ. ಈಗ ಯಾರು ಒಳ್ಳೆ ಮಾಡಿ ಇದನ್ನು ಫ್ರೈ ಆಗಬೇಕು, ಕ್ರಿಸ್ಪಿ ಆಗಬೇಕು, ಅಷ್ಟು ನಾವು ಇದನ್ನು ಹುರಿಲಿಕ್ಕಿದೆ. ಈಗ ನಾವು ತಗೊಂಡಿರೋ ಇಂಗ್ರೀಡಿಯೆಂಟ್ಸಲ್ಲಿ ಹುಳಿಯೊಂದನ್ನು ಬಿಟ್ಟು ಬಾಕಿ ಎಲ್ಲವನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಮೆಣಸಿನ ಒಟ್ಟಿಗೆ ಅದನ್ನು ಕೂಡ ಹುರಿಬೇಕು. ನಾವು ಒಳ್ಳೆ ಮಾಡಿ ಹುರಿಬೇಕು. ತುಪ್ಪದಲ್ಲಿ ಹುರಿಯೋದ್ರಿಂದ ಒಳ್ಳೆ ಘಮ ಪರಿಮಳ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಎಲ್ಲ ಒಳ್ಳೆ ಹುರಿದಾಗಿದೆ. ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡುವ ಇದನ್ನು. ಓಕೆ ಫ್ರೆಂಡ್ಸ್, ಈಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಇನ್ನಷ್ಟು ಆ್ಯಡ್ ಮಾಡಿ ನಾವು ತೆಂಗಿನಕಾಯಿಯನ್ನು ಹುರಿಬೇಕು. ತೆಂಗಿನಕಾಯಿ ಮತ್ತು ಅರಿಶಿನ ಪುಡಿಯನ್ನು ನಾವು ಏನು ತಗೊಂಡಿದ್ದೇವೋ ಅದೆಲ್ಲವನ್ನು ಇಲ್ಲಿ ಈ ಬಾಣಲೆಗೆ ಆ್ಯಡ್ ಮಾಡಿ ನಾವು ಒಳ್ಳೆ ಮಾಡಿ ಹುರಿಬೇಕು. ಓಕೆ ಫ್ರೆಂಡ್, ಇದೇ ರೀತಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಆದಷ್ಟು ತೆಂಗಿನಕಾಯಿ ಫ್ರೈ ಆಗಬೇಕು. ಫ್ರೈ ಆದರೆ ಒಳ್ಳೆಯದಾಗುತ್ತೆ. ತೆಂಗಿನಕಾಯಿ ಒಳ್ಳೆ ಫ್ರೈ ಆದಾಗ ಅದರ ಒಂದು ಎಣ್ಣೆಯ ಅಂಶವನ್ನು ಅದು ಬಿಡುತ್ತೆ. ಆಗ ಈ ಪದಾರ್ಥ ನಮ್ಮದು ಒಳ್ಳೆ ರುಚಿ ಬರುತ್ತೆ. ನಾವು ಚಿಕನ್ ಪದಾರ್ಥಕ್ಕೂ ಕೂಡ ಇದೇ ರೀತಿ ಮಾಡ್ತೇವೆ. ಎಲ್ಲ ಒಂದು ಒಗ್ಗರಣೆ ಯಾವುದೇ ಪದಾರ್ಥ ಇರುತ್ತೋ ಅದಕ್ಕೆಲ್ಲ ಇದೇ ರೀತಿ ಒಂದು ಇದು ಮಾಡ್ತೇವೆ ನಾವು. ಈಗ ನಾವು ಇಲ್ಲಿ ಜಾರಲ್ಲಿ ಆ್ಯಡ್ ಮಾಡಿ ಇಟ್ಟಿದ್ದನ್ನು ಒಳ್ಳೆ ಮಾಡಿ ಪುಡಿ ಮಾಡುವ. ನೀರು ಹಾಕಲಿಕ್ಕಿಲ್ಲ, ಅದೇ ರೀತಿ ಒಂದು ಪುಡಿ ಮಾಡಲಿಕ್ಕಿದು, ಯಾಕಂದರೆ ಸುಕ್ಕ ಮಾಡೋದ್ರಿಂದ. ಓಕೆ ಫ್ರೆಂಡ್ಸ್, ನಾವೀಗ ಇಲ್ಲಿ ಹುಳಿಯನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಓಕೆ ಫ್ರೆಂಡ್ಸ್, ಇಷ್ಟೊಂದು ಪುಡಿ ಮಾಡಿ ಇಟ್ಟಿದ್ದೇವೆ ನಾವು ಮಸಾಲೆಯನ್ನು, ನೀವು ನೋಡ್ಬೋದು. ಈಗ ನಾವು ಅದೇ ಜಾರಿಗೆ ತೆಂಗಿನಕಾಯಿಯನ್ನು, ನಾವು ಹುರಿದಿರೋ ತೆಂಗಿನಕಾಯಿಯನ್ನು ಇಲ್ಲಿ ಆ್ಯಡ್ ಮಾಡಿ ಅದನ್ನು ಕೂಡ ಒಂದು 2 ಸುತ್ತು ತಿರುಗಿಸುವ ಅಷ್ಟೇ. ಜಾಸ್ತಿ ಒಂದು ಇದು ಮಾಡಲಿಕ್ಕಿಲ್ಲ, ಹುಡಿ ಮಾಡಲಿಕ್ಕಿಲ್ಲ. ಒಂದು 2-3 ಸುತ್ತು ತಿರುಗಿಸ್ಲಿಕ್ಕೆ ಅಷ್ಟೇ. ಇದು ನೋಡ್ಬೋದು, ತೆಂಗಿನಕಾಯಿಯನ್ನು ನಾವು ಇಷ್ಟು ರುಬ್ಬಿಟ್ಟಿದ್ದೇವೆ. ಇಷ್ಟೊಂದು ಪುಡಿ ಆದರೆ ಸಾಕು. ಇದು ತೆಂಗಿನಕಾಯಿ ಈ ಮಸಾಲೆ ಜೊತೆ ಒಟ್ಟು ಮಾಡಲಿಕ್ಕಿದೆ. ಇದನ್ನು ಮೊದಲನೇದಾಗಿ ಮಸಾಲೆಯಲ್ಲಿ ನಾವು ಬೇಯಿಸೋದು, ಆನಂತರ ತೆಂಗಿನಕಾಯಿ ಅದಕ್ಕೆ ಆ್ಯಡ್ ಮಾಡೋದಷ್ಟೇ. ಒಂದು ಬಾಣಲೆ ತಗೊಂಡು ಅದಕ್ಕೆ ಇದೇ ರೀತಿ ಒಂದು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡುವ. ಒಂದು 3-4 ಚಮಚೆಯಷ್ಟು ತುಪ್ಪವನ್ನು ಇಲ್ಲಿ ಆ್ಯಡ್ ಮಾಡಿದ್ದೇವೆ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡುವ. ಇಷ್ಟು ಒಗ್ಗರಣೆಗೆ ಒಂದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಾಸಿವೆಯನ್ನು ಇಲ್ಲಿ ಹಾಕುವ. ನಂತರ ಇಲ್ಲಿ ತಗೊಂಡಿರುವಂಥ ನಾನಾಗಲೇ ಒಗ್ಗರಣೆಗೆ ಎಷ್ಟು ಬೇಕಂತ ಪ್ರಮಾಣವನ್ನು ತೋರಿಸ್ತೇನೆ. ಆ ಒಂದು ಕರಿಬೇವು ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡಬೇಕು. ನಾವು ಈ ಒಗ್ಗರಣೆ ಹಾಕಿದಂತ ಸ್ವಲ್ಪ ದೂರ ನಿಂತ್ಕೊಳ್ಳಿ, ಯಾಕಂದರೆ ಹಾರುತ್ತೆ ಇದು. ಈಗ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ ನಂತರ ನಾವು ಈರುಳ್ಳಿ ಕೂಡ ಆ್ಯಡ್ ಮಾಡುವ. ಇಲ್ಲಿ
ಈರುಳ್ಳಿಯನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಫ್ರೈ ಮಾಡುವ. ಈ ರೀತಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಒಗ್ಗರಣೆ ಜೊತೆ ಒಳ್ಳೆ ಫ್ರೈ ಆಗಬೇಕಿದು. ಓಕೆ ಫ್ರೆಂಡ್ಸ್, ಈಗ ನಾವು ನಮ್ಮ ಬೊಂಡಾಸ್ ಮೀನನ್ನು ಎಲ್ಲ ಇದಕ್ಕೆ ಆ್ಯಡ್ ಮಾಡುವ. ಈ ರೀತಿ ಈರುಳ್ಳಿ ಒಳ್ಳೆ ಫ್ರೈ ಆಗಿದೆ. ಆನಂತರ ನಾವು ಬೊಂಡಾಸ್ ಮೀನನ್ನು ಈ ರೀತಿ ಆ್ಯಡ್ ಮಾಡಬೇಕು. ನೀವು ನೋಡ್ಬೋದು, ಇದು ಬೊಂಡಾಸ್ ಅಂತ ಹೇಳಿದರೆ ನಾವು ತುಳು ಭಾಷೆಯಲ್ಲಿ ಯಾಕೆ ಈ ಹೆಸರಿಟ್ಟಿದ್ದೇವೆ ಅಂತ ಹೇಳಿದರೆ, ನಾವು ಬೊಂಡ ಅಂತ ಹೇಳ್ತೇವೆ. ಬೊಂಡ ಅಂದರೆ ಎಳನೀರಿನ ಒಂದು ಬಾವೆ ಥರ ಇರುತ್ತೆ. ಇದು ಎಳನೀರಲ್ಲಿ ಒಂದು ಗಂಜಿ ಇರುತ್ತೆ ನೋಡಿ ಒಳಗಿಂದ, ಅದೇ ರೀತಿ ಇರುತ್ತೆ. ಅದಕ್ಕೆ ಇದೊಂದು ಬೊಂಡಾಸ್ ಅಂತ ಒಂದು ಹೆಸರಿಟ್ಟಿರೋ ತುಳು ಭಾಷೆಯಲ್ಲಿ ಅಷ್ಟೇ. ಆ್ಯಕ್ಚುಲಿ ಇದಕ್ಕೆ ಬೇರೆ ಭಾಷೆ ಕೂಡ ಇದೆ, ಬೇರೆ ಭಾಷೆಯ ಹೆಸರು ಕೂಡ ಇದೆ. ಬೊಂಡಾಸ್ ಮೀನು ಭಾಳ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ಇದು ಬೇಯುವಾಗ ಸ್ವಲ್ಪ ದಪ್ಪ ಆಗುತ್ತೆ ಈ ಮೀನು ಕೂಡ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡುವ. ಈಗ ಇದನ್ನೊಂದು ಬಾಯಿ ಮುಚ್ಚಳ ಹಾಕಿ ಒಳ್ಳೆ ಮಾಡಿ ಬೇಯಿಸುವ. ಇದು ಒಂದು ಸ್ವಲ್ಪ ಇದರ ನೀರಿನ ಅಂಶವನ್ನು ಬಿಡುತ್ತೆ ಇದು. ಆನಂತರ ನೋಡುವ ನಾವು ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಫ್ಲೇಮಲ್ಲಿ ಫ್ರೈ ಮಾಡುವ. ಇದನ್ನು ಸ್ವಲ್ಪ ಬೇಯಿಸುವ. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು ಒಳ್ಳೆ ಬೆಂದಿದೆ ಇಲ್ಲಿ ಬೊಂಡಾಸ್ ಮೀನು. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲೆಯನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೇವೆ. ಇದು ಫಸ್ಟಿಗೆ ನಾವು ಪುಡಿ ಮಾಡಿ ಇಟ್ಟಿರುವಂಥ ಮಸಾಲೆ ಇದು. ಈ ಮಸಾಲೆಯನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಾಡಬೇಕು, ಮಿಕ್ಸ್ ಮಾಡಬೇಕು. ಈಗ ಈ ಮಸಾಲೆ ಜೊತೆ ಒಂದು ಸ್ವಲ್ಪ ಬೇಯಲಿಕ್ಕಿದೆ ಇದು. ಆನಂತರ ತೋರಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ಈಗ ನಾವು ಮಸಾಲೆ ಒಟ್ಟಿಗೆ ಒಳ್ಳೆ ಬ್ಲೆಂಡ್ ಆಗಿದೆ. ನಾವು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡುವ. ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ಇದನ್ನು. ಈಗ ನಾವು ಸ್ವಲ್ಪ ಉಪ್ಪನ್ನು ಹಾಕಿದ್ದೇವೆ, ಇದಕ್ಕೆ ಉಪ್ಪು ಕಡಿಮೆ ಇತ್ತು. ಅದರ ನಂತರ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಉಪ್ಪು ಕಡಿಮೆ ಇದ್ದರೆ ನೀವು ಕೂಡ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಕಾಗಿಲ್ಲ. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ಒಂದು ಸ್ವಲ್ಪ ಸಿಮ್ಮಲ್ಲಿ ಇದು ಬೇಯಲಿಕ್ಕಿದೆ. ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದಾಗಿದೆ. ತೆಂಗಿನಕಾಯಿ ತುರಿಯನ್ನು ನೀವು ನೋಡಿದಿರಿ ಆ್ಯಡ್ ಮಾಡಿದ್ದು. ಒಳ್ಳೆ ಬ್ಲೆಂಡ್ ಆಗಿದೆ ನಮ್ಮ ಒಂದು ಮೀನಿನ ಜೊತೆಗೆ. ಈಗ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಂದು ಸ್ವಲ್ಪ ಸಿಮ್ಮಿನ ಜೊತೆ ಒಂದು 5 ನಿಮಿಷ ಬೇಯಿಸೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನಮ್ಮ ಬೊಂಡಾಸ್ ಸುಕ್ಕ ರೆಡಿಯಾಗಿದೆ. ಬೊಂಡಾಸ್ ಡ್ರೈ ಸುಕ್ಕವನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇವೆ. ನೋಡ್ಬೋದು ನಾವು ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀವಿ ಅಂತ ಕೂಡ ನೀವು ನೋಡಿರ್ಬೋದು. ಇದೇ ರೀತಿ ಇಷ್ಟೇ ಪ್ರಮಾಣದ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೀವು ಕೂಡ ಒಂದು ಬೊಂಡಾಸ್ ಸುಕ್ಕವನ್ನು ಮಾಡಿ, ಫಸ್ಟ್ ಕ್ಲಾಸ್ ಆಗುತ್ತೆ. ಎಸ್ ಬಿಸಿ ಬಿಸಿಯಾದ ಬೊಂಡಾಸ್ ಸುಕ್ಕ ಫಸ್ಟ್ ಕ್ಲಾಸ್ ಆಗುತ್ತೆ. ಆ್ಯಕ್ಚುಲಿ ಗಂಜಿ ಜೊತೆ ಒಳ್ಳೆಯ ಒಂದು ಕಾಂಬಿನೇಷನ್ ಇದು. ಎಸ್ ಫ್ರೆಂಡ್ಸ್, ನಮ್ಮ ಬೊಂಡಾಸ್ ಸುಕ್ಕ ರೆಡಿಯಾಗಿದೆ. ಸಖತ್ತಾಗಿದೆ, ಒಳ್ಳೆ ಖಾರವಾಗಿ ಮಜವಾಗಿರುತ್ತೆ ಊಟ ಮಾಡೋದಕ್ಕೆ. ಗಂಜಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು. ಅದೇ ರೀತಿ ಒಂದು ಬೇರೆ ಸ್ನ್ಯಾಕ್ಸ್ ಕೂಡ ಬೇರೆ ಇದರಲ್ಲಿ ಕೂಡ ಇದು ಒಳ್ಳೆಯದಾಗುತ್ತೆ. ಇದೇ ರೀತಿಯ ಒಂದು ಅಡುಗೆ ಸಾಮಗ್ರಿಗಳನ್ನು ಬಳಸಿ ಇಷ್ಟೇ ಒಂದು ಪ್ರಮಾಣದಲ್ಲಿ ಹಾಕಿ ಇದೇ ರೀತಿ ಒಂದು ಬೊಂಡಾಸ್ ಸುಕ್ಕವನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಇವತ್ತಿನ ಒಂದು ಬೊಂಡಾಸ್ ಸುಕ್ಕಕ್ಕೆ ನಿಮ್ಮ ಒಂದು ಲೈಕ್ ಇರಲಿ. ಅದೇ ರೀತಿ ನಮ್ಮ ಒಂದು ಚಾನಲ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇರಲಿ. ಇದು ತುಳುನಾಡು ಅಡುಗೆ ಚಾನಲ್. ನಾನು ಸುಧಾಕರ್ ಪೂಜಾರಿ. ಇವತ್ತಿನ ಒಂದು ಬೊಂಡಾಸ್ ಸುಕ್ಕ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಕೆಳಗೆ ಕೊಟ್ಟಿರೋಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಯಾಕಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.